ಇವರಪ್ಪ ಜನ್ಮ ಕೊಟ್ಟಿದ್ದಾನ ಆ ಕೋಣದ ಮರಿಗೆ? ಮಾನ ಮರ್ಯಾದೆ ಇಲ್ವಾ ಇವನಿಗೆ? ಇವನ ಅಭಿಮಾನಿಗಳಿಗೆ ಇದು ಮಾಡಬೇಡ್ರೋ ಅಂತ ಹೇಳಿ ಇವನೇ FIR ದಾಖಲಿಸ್ಬೇಕು. ನಾಚಿಕೆ ಗೆಟ್ಟವನು. ನನ್ನ ಮಕ್ಕಳು ಎಲ್ಲರೂ ನೋಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳ ಮನಸ್ಸಿನ ಮೇಲೆ ಎಂತ ಪರಿಣಾಮ ಆಗುತ್ತೆ. ರೌಡಿಸಮ್ ಮಾತಾಡ್ತಾ ಇದ್ದೀರಾ. ಹೊಟ್ಟೆ ಚುರ್ರನ್ನತ್ತೆ. ನಮ್ಮ ಸಂವಿಧಾನದಲ್ಲಿ ಪ್ರಾಣಿ ಬಲಿ ಪ್ರಾಹಿಬಿಟೆಡ್ ಅನಿಮಲ್ಸ್ನ ದೇವರ ಮುಂದೆ ಕೂಡ ಕೊಡೋಂಗಿಲ್ಲ ಅಂತದ್ದು ಇವನು ವಾಲ್ ಪೋಸ್ಟ್ ಮುಂದೆ ಕೊಡ್ತಾರಂತೆ. ಇವನು ದೊಡ್ಡ ದೇವರಂತೆ. ಇವನು ಜೂಜಾಡಿಸ್ತಾನಂತೆ. ಒಂದು ಮನುಷ್ಯನಿಗೆ ಮರ್ಯಾದೆ ಇರಬೇಕು. ಯಾವ ಸೀಮೆ ಇವೊಂದು ಹುಟ್ಟದ ಹಬ್ಬ ಅಂತ ಬೇರೆ ಹುಟ್ಟಿರೋ ಪ್ರಾಣಿಗಳನ್ನ ಕೊಲ್ತಾ ಇದ್ದಾರೆ. ಸಾವಿನ ಹಬ್ಬನ ಹುಟ್ಟಿರೋ ಹಬ್ಬನ ಇದು? ಯಾವುದ್ರಿ ಸಂಸ್ಕೃತಿ? ಕೇಕ್ ಕಟ್ ಮಾಡೋದು ಕೂಡ ವಿದೇಶಿ ಸಂಸ್ಕೃತಿ, ಒಪ್ಕೊಳ್ಳೋಣ. ಪ್ರಾಣಿಗಳನ್ನ ಕೊಲ್ಲೋದು ಹುಟ್ಟಿದ ಹಬ್ಬದ ದಿವಸ ಯಾವುದೇ ಸಂಸ್ಕೃತಿ? ಅಷ್ಟು ಜವಾಬ್ದಾರಿ ಇಲ್ಲ. ನನ್ನ ಹುಟ್ಟು ಹಬ್ಬಕ್ಕೆ ಯಾರು ಪ್ರಾಣಿಗಳನ್ನ ಕತ್ತರಿಸುವಾಗಿಲ್ಲ ಅಂತ. ಓಕೆ, ಕತ್ತರಿಸಿದಾರಲ್ಲ, ಅವನಿಗೆ ಬುದ್ಧಿ ಹೇಳೋಕ್ಕಾಗಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಬುದ್ಧಿ ಇಲ್ಲ. ಅವ್ರು ಹೇಳ್ದಂಗೆ ಇವನು ಒಬ್ಬನಿಗೇನು ಅಭಿಮಾನಿಗಳಿರೋದು, ಬೇರೆ ಯಾರಿಗೂ ಇಲ್ವಾ? ಬೇರೆಯವ್ರ ಅಭಿಮಾನಿಗಳು ಯಾರು ಮಾಡೋದಿಲ್ಲ, ಇವಂದೇ ಯಾಕೆ ಮಾಡ್ತಾರೆ? ಒಂದು ವಾಟ್ಸಾಪ್ ಗ್ರೂಪಲ್ಲಿ ತಪ್ಪು ಮಾಡಿದ್ರೆ ಅಡ್ಮಿನ್ ಹಿಡ್ಕೋತಾ ಇದ್ರು. ಹದ್ದಲ್ಲಿರೋದು ಕಲ್ತ್ಕೋಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.